ಭತ್ತ ಬೇಸಾಯಕ್ಕೆ ಕೃಷಿ ಕಾರ್ಮಿಕರು ಸಿಗುತ್ತಿಲ್ಲ ಎಂಬುದು ಕಳೆದ ಕೆಲವು ವರ್ಷಗಳಿಂದ ಕರಾವಳಿಯಲ್ಲಿ ಕೇಳಿ ಬರುತ್ತಿರುವ ಕೂಗು. ಅದೇ ಕಾರಣಕ್ಕೆ ಎಷ್ಟೋ ಗದ್ದೆಗಳು ಹಡಿಲು ಬಿದ್ದದ್ದು ಕೂಡ ಇದೆ. ಎಲ್ಲ ಗದ್ದೆಗಳನ್ನು ಶ್ರೀಮಂತ ಕುಳಗಳಿಗೆ ಕೊಟ್ಟು ಅಲ್ಲಿ ಬೃಹತ್ ವಸತಿ ಸಮುಚ್ಚಯಗಳು ನಿರ್ಮಾಣವಾಗಿವೆ. ಆದರೆ ಕೃಷಿ ಪ್ರೀತಿ ಬಿಡದ ಹಲವು ಮಂದಿ ಈಗಲೂ ಭಾರಿ ಕಷ್ಟಪಟ್ಟುಕೊಂಡು ಕೃಷಿಯನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಒಂದೇ ಸಮಸ್ಯೆ ಅಂದರೆ ಗದ್ದೆ ಕೆಲಸಕ್ಕೆ ಸರಿಯಾದ ಕೂಲಿ ಕಾರ್ಮಿಕರು ಸಿಗದೇ ಇರುವುದು. ಇಂತಹ ಕೃಷಿಕರಿಗೆ ದೂರದ ಬಾದಾಮಿ, ಭದ್ರಾವತಿ, ಗಂಗಾವತಿಯ ಕೃಷಿ ಕಾರ್ಮಿಕರು ಇದೀಗ ವರವಾಗಿ ಪರಿಣಮಿಸಿದ್ದಾರೆ. ಕಾಪು, ಉಡುಪಿ, ಕುಂದಾಪುರ ಪರಿಸರದಲ್ಲಿ ಬೀಡು ಬಿಟ್ಟಿರುವ ಕೊಪ್ಪಳ, ಗಂಗಾವತಿ, ಹೊಸಪೇಟೆ ಮೂಲದ ಕಾರ್ಮಿಕರನ್ನು ಒಳಗೊಂಡ ತಂಡಗಳು ಕರಾವಳಿಯ ವಿವಿಧೆಡೆ ಭತ್ತದ ನಾಟಿ ಕಾರ್ಯದಲ್ಲಿ ನಿರತವಾಗಿದ್ದು ಕೃಷಿ ಕಾರ್ಯ ಇದೀಗ ಚುರುಕುಗೊಂಡಿದೆ. ಕಾಂಕ್ರೀಟ್ ಮತ್ತು ಗಾರೆ ಕೆಲಸಕ್ಕೆ ಹೋಗುತ್ತಿದ್ದ ಮಹಿಳೆಯರನ್ನ ಕರೆತಂದು ಕೃಷಿ ಕಾರ್ಯವನ್ನ ಮಾಡಿಸಲಾಗುತ್ತಿದೆ. ದಿನಕ್ಕೆ 600 ರೂಪಾಯಿ ಸಂಬಳ, ತಿಂಡಿ ಊಟ ಕೊಡಲಾಗುತ್ತಿದೆ. ಕೃಷಿ ಕೂಲಿಯಾಳುಗಳ ಕೊರತೆಯಿಂದ ನೇಚಿ ನಾಟಿ ಕಾರ್ಯ ನಡೆಯದೆ 100 ಎಕರೆ ಭತ್ತದ ಗದ್ದೆಗಳು ಹಡಿಲು ಬೀಳುವ ಭಯವಿತ್ತು. ಕಳೆದ ವಾರ ನಮ್ಮ ಗದ್ದೆಯಲ್ಲಿ ಭತ್ತದ ನೇಚಿ ನಾಟಿ ನಡೆಸಲು ಕೂಲಿಯಾಳುಗಳ ಕೊರತೆ ಇತ್ತು. ಆದರೆ ಈಗ ಹೊರ ಜಿಲ್ಲೆಗಳ ಕಾರ್ಮಿಕರು ಗದ್ದೆಗೆ ಇಳಿಯುವ ಮೂಲಕ ಸ್ಥಳೀಯ ಕೂಲಿಯಾಳುಗಳ ಕೊರತೆಯನ್ನ ನೀಗಿಸಿದ್ದಾರೆ. ಇವರ ಮೂಲಕ ಕೃಷಿ ಕೆಲಸ ಮಾಡಿಸುತ್ತಿದ್ದೇವೆಂದು ಹಿರಿಯ ಕೃಷಿಕರಾದ ರವಿ ಕುರ್ಕಾಲು ನಮ್ಮ ಕುಡ್ಲ ವಾಹಿನಿಗೆ ತಿಳಿಸಿದ್ದಾರೆ. ಇನ್ನು ಕೃಷಿಕ ಮಹಿಳೆಯರು ಕೂಡ ತಮ್ಮ ಈ ಹೊಸ ಕೆಲಸದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗ ಕೃಷಿ ಮಾಡೋದು ನಮಗೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ನಮ್ಮ ಊರಿನ ಈಗ ಕೂಲಿ ಆಳು ಈಗ ಸಿಗುವುದಿಲ್ಲ, ಯಾಕಂದರೆ ಅವರೆಲ್ಲ ಮುದುಕರಾಗಿದ್ದಾರೆ. ಅವರು ಇನ್ನು ನಾಟಿ ಮಾಡಲಿಕ್ಕೆ ಅವರ ಹತ್ರ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಈಗ ಗಂಗಾವತಿ ಮತ್ತು ಬೇರೆ ಕಡೆಯಿಂದ ಜನ ನಾಟಿ ಮಾಡಲಿಕ್ಕೆ ಇಲ್ಲಿ ಬರ್ತಿದ್ದಾರೆ. ಆದ್ದರಿಂದ ನಮಗೆ ಸ್ವಲ್ಪ ಆದರೂ ಬೇಸಾಯ ಮಾಡಲಿಕ್ಕಾಗ್ತದೆ. ಇಲ್ಲದಿದ್ದರೆ ನಮಗೆ ಇಲ್ಲಿ ಬೇಸಾಯವೇ ಬಿಡಬೇಕಾಗ್ತದೆ. ಆ ಪರಿಸ್ಥಿತಿ ಬಂದಿದೆ ನಮ್ಮ ಊರಿನಲ್ಲಿ. ಮತ್ತು ಏನಂದರೆ ಈಗ ಕೂಲಿ ಆಳಿಗೂ ರೇಟು ಜಾಸ್ತಿ ಆಗಿದೆ, ಎಲ್ಲ ಸಂಬಳ ಎಲ್ಲ ಜಾಸ್ತಿ ಆಗಿದೆ, ಮತ್ತು ಎಲ್ಲದರ ಖರ್ಚು ಜಾಸ್ತಿ ಆಗಿ ಬೇಸಾಯ ಮಾಡೋದೇ ಸ್ವಲ್ಪ ಸಮಸ್ಯೆ ಆಗಿ ಬಂದಿದೆ. ಈಗ ಸಮಸ್ಯೆ ಆಗಿದೆ. ಮತ್ತು ಗೌರ್ಮೆಂಟ್ ಹೇಗೇನೆಂದರೆ ಈಗ ಬೇರೆ ಸ್ಟೇಟಿದೆಲ್ಲ ನೋಡುವಾಗ ನಮಗೆ ಅದು ಒಂದು ಎಕರೆಗೆ ಇಷ್ಟಂತ ಮಾಡಿ ಅದು ಸಬ್ಸಿಡಿ ಎಲ್ಲ ತೆಗೆದು ಎಕರೆಗೆ ಇಷ್ಟು ಅಂತ ಕೊಟ್ಟರೆ ಆಗ ಬೇಸಾಯ ಎಲ್ಲರೂ ಮಾಡ್ತಾರಂತ ನನ್ನ ಅಭಿಪ್ರಾಯ. ಯಾಕಂದರೆ ಕೇರಳದಲ್ಲಿ ಒಂದು ಎಕರೆಗೆ 10,000ಗೆ ಕೊಡ್ತಾರಂತೆ. ಅದೇ ಲೆಕ್ಕದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಅದೇ ಬಂದರೆ ಇಲ್ಲಿ ಸ್ವಲ್ಪ ಜನ ಅವರಿಗೆ ಬೇಸಾಯ ಮಾಡಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಮತ್ತು ನಾವು ಇಲ್ಲಿ ಭತ್ತ ಕೊಡುವಾಗ ನಮ್ಮ ಈ ಭತ್ತ ಇಲ್ಲಿ ಏನೂ ರೇಟ್ ಇಲ್ಲ, ಏನು 10-20 ರೂಪಾಯಿ ತಗೊಳ್ತಿದ್ರು ಆವಾಗ. ನಮಗೆ ಆ ರೇಟಿಗೆ ನಮಗೆ ಇಲ್ಲಿ ಪೂರೈಸೋದಿಲ್ಲ. ಆದ್ದರಿಂದ ರೈತರನ್ನು ನೀವು ಮಾಡಬೇಕಾದ್ರೆ ನೀವು ಗೌರ್ಮೆಂಟ್ ಅವರಿಗೆ ಏನಾದರೂ ಒಂದು ಫೆಸಿಲಿಟಿ ಎಲ್ಲ ಕೊಟ್ಟು ರೈತರನ್ನು ಹುರಿತುಂಬಿಸಬೇಕಾಗಿ ನಾವು ಗೌರ್ಮೆಂಟಲ್ಲಿ ಕೇಳ್ತಿದ್ದೇನೆ. ಎಂಕಲೆ ಜನ ಸಿಕ್ಕುಜಿ ಆಂಡ ಕಡ್ಪಾಡಿ ಮುಳ್ಳು ಊರ್ದಾಗಲಿ ಎಲ್ಲ ಬೆನ್ಪುಜರದು ಅಂಚ ಅದು ಕಡ್ಪಾಡಿರ್ದು ಮೊಗದೇನು ಬಾದಾಮಿದಾಗಲಿ ಬೈದೆ ರಗದಿಂದ ಸತ್ತಿನ ಆಗಲಿ ಒರಿಯಾಗ 600 ರೂಪಾಯಿ ಸಂಬಳ. ಆಗಲಿ ವರ್ಮ ಗಂಟೆ ಹೊತ್ತೆಲ್ಲ ಒಂದು 5 ಗಂಟೆ ಮುಟ್ಟ ಬೆನ್ಪೇರು. ಆಗಲೇ ಮಾಹಿತಿ ನಾವು ಎಂಕಲೆ ಮಾಹಿತಿ ಕೊರಡು ಬಲ್ ಕಾಟದ ಒಂದು ಪೂರ ಮಲ್ತು ನಮ್ಮನೆ ಒಂದು ಮಲ್ತು ಕೊರಡು. ಆಗಲೇ ಇದೊಂದು ತಿಂಗಳು ಅಷ್ಟಂದ್ರೆ ಕಷ್ಟ. ನಾವು ಊರು ಬಿಟ್ಟು ಊರಿಗೆ ಬಂದೀವಿ ದುಡಿಯೋಕೆ. ಇದೊಂದು ತಿಂಗಳು ಇದು ಭತ್ತ ನಾಟಬೇಕು, ನಾಟಿ ಮಾಡಬೇಕು. ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಇಲ್ಲೇ ಕಾಂಕ್ರೀಟು ಅದು ಗಾರೆ ಕೊಡಕ್ಕೆ ಹೋಗೋದು, ಊರು ಬಿಟ್ಟು ಊರಿಗೆ ಬರೋದು ಎಲ್ಲ ಭಾಳ ತುಂಬ ಕಷ್ಟ ಉಂಟು ನಮ್ಮದು. ಆ ಊರಲ್ಲಿ ಗದ್ದೆ ಕೆಲಸ, ಅದು ಉಳ್ಳಾಗಡ್ಡಿ ಹಚ್ಚೋದು, ಬೀಜ ಊರೋದು, ಮತ್ತು ಮೆಣಸಿನ್ಕಾಯಿ ಹಚ್ಚೋದು, ಮತ್ತು ಅದೆಲ್ಲ ಮಾಡ್ತೀವಿ. ಕಷ್ಟ ಅಲ್ಲ ರೈತರಿಗೆಲ್ಲ ಕಷ್ಟ ಅಲ್ಲ. ಎಲ್ಲ ಕೆಲಸಕ್ಕೆ ಹೋಗ್ತೀವಿ ನಾವು. ಸುಲಭ ಎಲ್ಲ ಕೆಲಸ ಮಾಡೋದು, ಒಳ್ಳೇದು ಖುಷಿ ಆಗ್ತದೆ ಮಾಡಲಿಕ್ಕೆಲ್ಲ ಮಾಡ್ತಿದ್ವಿ. ಇಲ್ಲಿ ಕಾಂಕ್ರೀಟಿಗೆ ಹೇಳ್ತಿದ್ರಿ, ಇಲ್ಲಿ ಇವತ್ತು ಬಂದದ್ದು ಖುಷಿ ಆಗ್ತದೆ. ಕೆಲಸ ಎಲ್ಲ ಮಾಡಲಿಕ್ಕೆ ಒಳ್ಳೇದಾಗ್ತದೆ. ಊರಲ್ಲಿ ನಮ್ಮದು ಸಜ್ಜೆ ಹಾಕ್ತೇವೆ, ಜೋಳ ಹಾಕ್ತೇವೆ, ಮತ್ತು ತಿನ್ನೋ ಶೇಂಗಾ ಹಾಕ್ತೇವೆ, ಕಡಲೆ ಎಲ್ಲ
ಈಗ ಹೇಗೆ ಇಲ್ಲಿ ಭತ್ತ ನಡ್ತಾರೆ, ನಮ್ಮ ಕಡೆ ನಡುವುದಿಲ್ಲ. ಇದು ನೋಡಿ ಖುಷಿ ಆಗ್ತದೆ ನಮಗೆ, ನಡಲಿಕ್ಕೆಲ್ಲ ಖುಷಿ. ಮಳೆ ಎಲ್ಲ ಆಗ್ತದೆ, ನಮ್ಮ ಆಚೆ ಮಳೆ ಇಲ್ಲ.